ಎಂಗೊತ್ತಿದ್ದಿ ಯಾನು ಒಕ್ಕಡೆಕ್ಕಿದ್ದಿ ದಿಕ್ಕಲ್ಲ ಲಕ್ಷದ ದಿನಲಕ ಮಲ್ಪುವ ಸೂಪರ್ ಬತ್ತಾರು. ನಮಸ್ಕಾರ ವೀಕ್ಷಕರೇ, ಈಗಾಗಲೇ ಈ ಒಂದು ವಾಯ್ಸನ್ನು ನೀವು ಕೇಳಿರಬಹುದು ಮತ್ತು ಬಹುಶಃ ಈ ವಾಯ್ಸ್ ಯಾರ್ದು ಅಂತ ಹೇಳಿದ್ರೆ ಮೂಡಬಿದ್ರೆ ಮುಲ್ಕಿ ಮೂಡಬಿದ್ರೆಯ ಶಾಸಕರು ಮತ್ತು ನಮ್ಮ ಕರ್ನಾಟಕ ಘನ ಸರ್ಕಾರದ ಸಚಿವರು, ಕರ್ನಾಟಕ ಮೀನುಗಾರಿಕಾ ಸಚಿವರು ಕೂಡ ಆಗಿರುವಂಥ ಅಭಯ್ ಚಂದ್ರ ಜೈನ್ ಅವರ ಈ ಒಂದು ವಾಯ್ಸ್. ಹಲೋ, ನೇಮನ್ನ ಅಭಯ್ ತಿಕ್ಕೋರೆ. ಹಲೋ ಯಶೋಧರ್, ನಮಸ್ತೆ ಸರ್. ಪೇಪರ್ ದಾನ ಪುರ ಬರ್ತಾನ ಅಂದೆ ಅತ್ತ ಇಂಕ ಬಂಡ ಅಸೈನ್ಮೆಂಟ್ ಕೊರೊಂದುಲ್ಲೇರು ಸರ್. ಅವು ಮಲ್ತು ಜಿಂದ ಅಕ್ಲೆಗೆ ಬೊಕ್ಕ ಉಂದಾಪುಂಡು ಏನನ ದೆಪ್ಪುನಲ್ಲ ಚಾನ್ಸ್ ಉಂಡು. 1 ವರ್ಷ ದುಂಬುದ ನಿಸ ಪಾಂಡ 1 ವರ್ಷ ದುಂಬುದ ನಿಸ ಕೂಡ ಪಾಡ್ದೆ ಎಂಕ್ಲೆಗೆ ರಿಟೈಟ್ ಮಲ್ತಂದ ಎಂಜಾಯ್ ಬೇರೆ ಪೂಜ ಅಂತ ಅನಾರು ಬರ್ತಂದ ಯಾನು ಒಕ್ಕಡೆ ಪೂಜಿ ಅಂತ ಆತ ಎಂಕೆ ಎಲ್ಲ ಕಾರ್ಯಕರ್ತರಿಗೆ ಗೊತ್ತುಂಡು. ಎಲ್ಲ ಕಾರ್ಯಕರ್ತರು ಕಾಂಗ್ರೆಸ್ ಕಾರ್ಯಕರ್ತರಿಗೆಲ್ಲ ಕೈಕಾರ ಗಟ್ಟಿಂಡು ಅಂತ ಏನೊಂಜಿ ಮಾತಮ್ಮ ಇಟ್ ಇಸ್ ವಾರ್ನಿಂಗ್. ಏರೆ ಎಂಕೆಲ್ಲ ಪೊಕ್ಕಡೆ ಪೂಜೆ ಕಾಂಗ್ರೆಸ್ ಕಾರ್ಯಕರ್ತರೆಲ್ಲ ಪೊಕ್ಕಡೆ ಪೂಜಾ ಅಂದ ಎಂಕೆಲ್ಲ ಎಂಗೆಲ್ಲ ಗೊತ್ತುಂಡು ನೋಪರ ಗೊತ್ತುಂಡು ಅವೇ ಅಂದ ಆತು ಸರ್. ಎಂಕಿತ ಒಂದು ಬಂಡ ಈತ ದಿಕ್ಕಲ್ಲ ಲಕ್ಷದ ತಿಂತಲಕ ಮಲ್ಪುವ ಒಂದು ಕೈಕಾರ ಪೊನ್ನಿಂದ ಲಕ್ಷದ ತಿನ್ನೋಡತ್ತ ಬಕ್ಕ ಅಂದಂದು ತೂಕ ಕಾಂಗ್ರೆಸ್ ಆಗ್ಲಿ ಸೀರಲ್ಲ ಇದ್ದೆ ತೂಕ ಅಂದಂದು ಸರ್. ಎಂಕ್ಲೆದುಲ್ಲ ಎಂಕ್ ಆಡ ಎನ್ನ ಒಂದೇ ಕಾರ್ಡ್ ಯಾರೆಲ್ಲ ಬೇಷ ಇದ್ದೆ ಎಂಕ್ಲೆ ಬಂಡ ಒಂಜಿ ಅಸೈನ್ಮೆಂಟ್ ಕೊಡ್ದಿಪ್ಪೇರೆ ಅವೇನು ಮಲ್ಪಡಾಪುನ್ ಸರ್. ಎಂಕಲ್ ಬಂಡ ವೈಯಕ್ತಿಕವಾದ ಏನು ಏರನ್ನ ಖಂಡನೆ ಮಲ್ತಲ್ದಿ ಅಕ್ಕನ ಇಲಾಖೆ ನಾವೇ ವಾ ಅಸೈನ್ಮೆಂಟ್ ಲಾವಡಿಗೆ ವಾ ಅಸೈನ್ಮೆಂಟ್ ಎಂತ ಅಸೈನ್ಮೆಂಟ್ ನಿಖಲ ಪೇಪರ್ ಬೆಟರ್ ಸೂಪರ್ ಬತ್ತಾರುಂಡು ಪುಟ್ಟು ಪೇಪರ್ ಎಂಜಿನ ನಿಖಲ. ಸ್ಪಂದನ ವಾಹಿನಿಯ ಪ್ರತಿನಿಧಿ ಮತ್ತು ವಿಜಯವಾಹಿನಿಯ ವರದಿಗಾರರು ಆಗಿರುವಂತಹ ಯಶೋಧರ್ ಬಂಗೇರ ಅವರಿಗೆ ಈ ರೀತಿಯಾಗಿ ಒಬ್ಬ ಜವಾಬ್ದಾರಿತವಾದಂಥ ಸಚಿವರು ಮತ್ತು ಮೂಡಬಿದರೆಯ ಶಾಸಕರು ಆಡಿರುವಂಥ ಮಾತು ಇದು. ಬಹಳ ಮುಖ್ಯವಾಗಿ ನಿಮಗೆ ಗೊತ್ತು, ಈ ಹಿಂದೆ ಏನೇನೆಲ್ಲ ಘಟನೆಗಳೆಲ್ಲ ನಡೆದಿದ್ದಾವೆ. ನಿಡ್ಡೋಡಿಗೆ ಉಷ್ಣ ವಿದ್ಯುತ್ ಸ್ಥಾವರಕ್ಕೆ ಸಂಬಂಧಪಟ್ಟ ಹಾಗೆ ಅದರ ಸ್ಥಾಪನೆಯ ಹಿಂದೆ ಸರ್ಕಾರ ಯಾವ ರೀತಿಯ ತಂತ್ರಗಾರಿಕೆಗಳನ್ನು ಹಿಡಿದುಕೊಂಡು ಬರ್ತಾ ಇದೆ ಅನ್ನೋದರ ಬಗೆಗೆ ನಾವು ಬಹಳಷ್ಟು ಸುದ್ದಿಗಳನ್ನು ನಿಮಗೆ ತೋರಿಸಿದ್ದೆವು ಮತ್ತು ಪತ್ರಿಕೆಗಳಲ್ಲೂ ಕೂಡ ಇದರ ಬಗೆಗೆ ಪ್ರಕಟವಾಗಿತ್ತು. RTI ಮಾಹಿತಿಯನ್ನು 1 ವರ್ಷದ ಹಿಂದೆ ಕೊಟ್ಟಿದ್ರೂ ಕೂಡ ಅದನ್ನು 1 ವರ್ಷ ತಡವಾಗಿ ಸಂಬಂಧಪಟ್ಟಂಥ ಇಲಾಖೆ ಪತ್ರಕರ್ತರೊಬ್ಬರಿಗೆ ನೀಡಿದೆ. ಆ ಮಾಹಿತಿಯನ್ನು ಆಧರಿಸಿಕೊಂಡು ಸ್ಪಂದನ ವಾಹಿನಿಯಲ್ಲೂ ಕೂಡ ಒಂದಷ್ಟು ಸುದ್ದಿಗಳು ಅದರ ಬಗೆಗೆ ಪೂರಕವಾಗಿ ಬಿತ್ತರಿಸಲಾಗಿತ್ತು. ಅಂದರೆ RTI ಮಾಹಿತಿ ಈ ರೀತಿಯಾಗಿ ಹೇಳ್ತದೆ ಅಂತ ಅನ್ನೋದನ್ನು ಕೂಡ ಹೇಳಲಾಗಿದೆ. ನಾನೀಗ ದಕ್ಷಿಣ ಕನ್ನಡ ಪತ್ರಕರ್ತರ ಸಂಘದ ಅಧ್ಯಕ್ಷರಾಗಿರುವಂಥ ಮತ್ತು ಹಿರಿಯ ಪತ್ರಕರ್ತರು ಆಗಿರುವಂಥ PB ಹರೀಶ್ ರೈ ಅವರು ನಮ್ಮ ಜೊತೆ ನೇರ ಸಂಪರ್ಕದಲ್ಲಿದ್ದಾರೆ. ಅವ್ರ ಜೊತೆ ನಾನು ಮಾತಾಡ್ತಾರೆ. ಸರ್ ನಮಸ್ಕಾರ. ಒಬ್ಬ ಜವಾಬ್ದಾರಿತವಾದಂಥ ಸಚಿವರಾಗಿದ್ದುಕೊಂಡು ಶಾಸಕರಾಗಿದ್ದುಕೊಂಡು ಈಗ ಪತ್ರಕರ್ತರು ಅವರ ಕೆಲಸಗಳನ್ನು ಮಾಡ್ತಾ ಇದ್ದಾರೆ. ಆದರೆ ಬಹಳ ಮುಖ್ಯವಾಗಿ ಮಾಹಿತಿಯನ್ನು ಇಟ್ಟುಕೊಂಡು ನಿಡ್ಡೋಡಿ ವಿಶ್ವವಿದ್ಯುತ್ ಸ್ಥಾವರದ ಬಗೆಗಿನ ಒಂದಷ್ಟು ವಿವರಗಳನ್ನು ಒಂದು ಪತ್ರಿಕೆಯ ಮೂಲಕವಾಗಿರಲಿ ಅಥವಾ ಒಂದು ವಾಹಿನಿಯ ಮೂಲಕವಾಗಿರಲಿ ಅದು ಕೊಡುವಂಥ ಕೆಲಸವನ್ನು ಆಗಲೇ ಪತ್ರಕರ್ತರು ಮಾಡಿದ್ದಾರೆ ಯಶೋಧರ್ ಬಂಗೇರ್ ಅವರು. ಆದರೆ ಜವಾಬ್ದಾರಿತವಾದಂಥ ಸಚಿವರು ಈ ರೀತಿಯಾದಂಥ ಮಾತುಗಳನ್ನು ಆಡೋದು, ಕೊಲೆ ಬೆದರಿಕೆಗಳನ್ನು ಕೊಡೋದು, ನಿನ್ನನ್ನು ನಟ್ಟು ಅಂದರೆ ಬೇಡುವ ರೀತಿಯಲ್ಲಿ ನಾನು ನಿಮ್ಮನ್ನು ಪರಿವರ್ತಿಸ್ತೇನೆ ಜಾಗ್ರತೆ ಅನ್ನುವ ರೀತಿಯಲ್ಲಿ ಒಂದು ಬೆದರಿಕೆ ಕರೆಯನ್ನು ಹಾಕೋದು ಎಷ್ಟು ಸರಿ? ಏನು ಹೇಳ್ತೀರಿ ಸರ್ ಇದ್ರ ಬಗ್ಗೆ? ನಮಗೆ ಈ ಘಟನೆ ನಡೆದಿದೆ ಬಗ್ಗೆ ನಮಗೆ ಬಹಳ ಆಘಾತವಾಗಿದೆ. ನಾವು ಈಗಾಗಲೇ ನಮ್ಮ ಸಂಘದ ಎಲ್ಲ ಸದಸ್ಯರನ್ನ ಸಂಪರ್ಕಿಸಿ ನಾನೊಂದು ತುರ್ತು ಸಭೆಯನ್ನ ಕರೆದಿದ್ದೇವೆ. ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಪತ್ರಕರ್ತರಿಗೆ ನಮ್ಮದೇ ಆದ ಹಕ್ಕು ಇದೆ, ನಮ್ಮದೇ ಆದ ಕರ್ತವ್ಯವೂ ಇದೆ. ಯಶೋಧರ ಬಂಗೇರ ಏನು ತಮ್ಮ ಕರ್ತವ್ಯ ನಿಭಾಯಿಸುವ ನಿಟ್ಟಿನಲ್ಲಿ ಸಚಿವರ ಹತ್ರ ಸಾರ್ವಜನಿಕರಿಗೆ ಮಾಹಿತಿಯನ್ನು ನೀಡುವ ನಿಟ್ಟಿನಲ್ಲಿ ಪ್ರಶ್ನೆಗಳನ್ನು ಕೇಳಿದ್ದಾರೆ. ಜವಾಬ್ದಾರಿತವಾಗಿ ಅದಕ್ಕೆ ಉತ್ತರವನ್ನು ಕೊಡುವಂತದ್ದು ಸಚಿವರ ಕರ್ತವ್ಯ. ಅವರ ಕ್ಷೇತ್ರದಲ್ಲೇ ಬರುತ್ತಿರುವಂತಹ ಒಂದು ಪರಿಸರಕ್ಕೆ ಬಹಳ ಹಾನಿಕರವಾದ ಮತ್ತು ತಮಗೆಲ್ಲರಿಗೂ ಗೊತ್ತಿದೆ ಈ ಒಂದು ಯೋಜನೆ ಬಗ್ಗೆ ಸಾರ್ವಜನಿಕ ವಲಯದಲ್ಲಿ ಮತ್ತು ನಿಡ್ಡೋಡಿ ವಲಯದಲ್ಲಿ ಯಾವ ರೀತಿಯ ವಿರೋಧ ಇದೆ ಅಂತ. ಪತ್ರಿಕೆ ಅದಕ್ಕೆ ಸ್ಪಂದಿಸುವ ಕೆಲಸವನ್ನು ಮಾಡಬೇಕಂತ ನಮ್ಮ ಜವಾಬ್ದಾರಿ. ಆದ್ರೆ ಸಚಿವರ ಈ ರೀತಿಯ ವರ್ತನೆ, ಅವರ ಹೇಳಿಕೆ ನಿಜಕ್ಕೂ ಇದು ಪ್ರಜಾಪ್ರಭುತ್ವ ವ್ಯವಸ್ಥೆಗೆ ಮಾರಕ. ನಾನು ಸನ್ಮಾನ್ಯ ಮುಖ್ಯಮಂತ್ರಿಯವರನ್ನ ವಿನಂತಿ ಮಾಡ್ತಿದ್ದೇನೆ, ನೀವು
ಸಚಿವರನ್ನ ಕರೆಸಿ ಇದ್ರ ಬಗ್ಗೆ ವಿಚಾರಣೆ ಮಾಡಬೇಕು ಮತ್ತು ಸೂಕ್ತ ಕ್ರಮ ಕೈಗೊಳ್ಳಬೇಕು. ನಾನು ಸಚಿವರು ಪ್ರತಿನಿಧಿಸುವ ಪಕ್ಷದ ನಾಯಕರುಗಳಲ್ಲಿ ಕೂಡ ವಿನಂತಿ ಮಾಡ್ತಿದ್ದೇನೆ. ಪ್ರಥಮವಾಗಿ ಏನು ಅಭಯ್ ಚಂದ್ರ ಜೈನ್ ಈ ರೀತಿ ಸಾರ್ವಜನಿಕರಿಗೆ ವರ್ತನೆ ಮಾಡ್ತಾ ಇಲ್ಲ, ತಮಗೆ ತಿಳಿದಿದೆ. ಅವರು ಈ ರೀತಿ ಹಲವು ಬಾರಿ ಸಾರ್ವಜನಿಕರಲ್ಲಿ ಉದ್ದಟತನದಿಂದ ವರ್ತಿಸಿದ್ದನ್ನು ಕೂಡ ನಾವು ಕಂಡಿದ್ದೇವೆ. ಆದ್ರೂ ಪತ್ರಕರ್ತರಲ್ಲಿ ಕೂಡ ಈ ರೀತಿಯಲ್ಲ ವರ್ತನೆ ಅತ್ಯಂತ ಖಂಡನೀಯ. ಅದು ದಕ್ಷಿಣ ಕನ್ನಡ ಜಿಲ್ಲೆ ಇಂತಹ ಪ್ರಜ್ಞಾವಂತರ ಜಿಲ್ಲೆಯಲ್ಲೇ ಸಚಿವರು ಈ ರೀತಿ ವರ್ತಿಸಿದ್ದು ನನಗಂತೂ ಇನ್ನು ಮುಂದೆ ಪತ್ರಕರ್ತರಲ್ಲಿ ಯಾವ ರೀತಿ ಕರ್ತವ್ಯ ನಿರ್ವಹಿಸಬೇಕು ಅನ್ನೋ ಒಂದು ಭಯದ ವಾತಾವರಣವನ್ನ ನಿರ್ಮಾಣ ಮಾಡಿದ್ದಾರೆ ಸಚಿವರು ಈ ವರ್ತನೆ. ದಯವಿಟ್ಟು ಸರ್ಕಾರ ಮುಖ್ಯಮಂತ್ರಿಗಳು ಈ ಕಡೆ ಗಮನ ಹರಿಸಬೇಕು ಅಂತ ನಾನು ಅವರ ಹತ್ರ ಆಗ್ರಹಪೂರ್ವಕವಾಗಿ ವಿನಂತಿ ಮಾಡ್ತಾ ಇದ್ದೇನೆ. ಸರ್, ಈಗ ಇದು ಒಂದು ಘಟನೆ ಅಲ್ಲ, ಈ ಹಿಂದೆ ಬಹಳಷ್ಟು ಘಟನೆಗಳ ಆಧಾರಿತವಾಗಿ ಈ ಸಚಿವರು ಬೇರೆ ಬೇರೆ ಪತ್ರಕರ್ತರಿಗೆ ಇದೇ ರೀತಿಯಲ್ಲಿ ಫೋನ್ ಕರೆ ಮಾಡಿ ಬೆದರಿಕೆ ಕರೆಗಳನ್ನು ಹಾಕಿರುವಂಥದ್ದು. ಅಂದರೆ ಒಂದು ಕಡೆಯಲ್ಲಿ ಸಮಾಜಮುಖಿಯಾಗಿ ಇರುವಂಥ ಪತ್ರಿಕೆ ಏನಿದ್ರು ಕೂಡ ಸಮಾಜದಲ್ಲಿ ಏನು ನಡೀತಾ ಇದೆ, ಜನರ ನೋವುಗಳನ್ನು, ಜನರ ಪ್ರಶ್ನೆಗಳನ್ನು ಎತ್ತುಕೊಂಡು ಪತ್ರಿಕೆಗಳಾಗಲಿ ಅಥವಾ ಮಾಧ್ಯಮಗಳಾಗಲಿ ಇವತ್ತು ಕೆಲಸ ಮಾಡ್ತಾ ಇರುವಂಥದ್ದು. ಇತ್ತೀಚಿನ ದಿನಗಳಲ್ಲಿ ಈ ರೀತಿಯಾಗಿ ಬೆದರಿಸುವಂಥದ್ದು ಅಥವಾ ಕೊಲೆ ಬೆದರಿಕೆ ಹಾಕುವಂಥದ್ದು ಅಥವಾ ಹಲ್ಲೆ ಮಾಡುವಂಥ ಘಟನೆಗಳು ಕೂಡ ಪತ್ರಕರ್ತರ ಮೇಲೆ ಆಗ್ತಾ ಇರುವಂಥದ್ದು. ಸೊ ಏನ್ ಹೇಳ್ತಾರೆ ಸರ್ ಇದ್ರ ಬಗ್ಗೆ? ಇಂತಹ ಘಟನೆ ನಡೆದಾಗಲೆಲ್ಲ ಯಾವುದೇ ಪತ್ರಕರ್ತರಾಗಲಿ ಅಥವಾ ಯಾವುದೇ ಮಾಧ್ಯಮ ಹಿಂಜರಿಯುವಂತ ಸ್ಥಿತಿಯೇ ಇಲ್ಲ. ಇದರಲ್ಲಿ ನಾವು ಯಾರು ಬೆಂತೋರಿಸಿ ಓಡಿ ಹೋಗುವಂತ ಸ್ಥಿತಿ ಇಲ್ಲಿಲ್ಲ. ಅದು ಸಚಿವರ ವಲಯದಿಂದ ಬರಬಹುದು ಅಥವಾ ಯಾವುದೇ ರೀತಿಯ ಒತ್ತಡ, ಯಾವುದೇ ರೀತಿಯ ಬೆದರಿಕೆಗಳು ಬಂದ್ರೆ ಕೂಡ ಅದಕ್ಕೆ ಅಂಜದೆ ಕೆಲಸ ಮಾಡುವಂತಹ ಒಂದು ಮನೋಸ್ಥಿತಿ ಪತ್ರಕರ್ತರಿದೆ ಮತ್ತು ಅವರಿಗೆ ಬೆಂಬಲಿಸತಕ್ಕಂತಹ ಮಾಧ್ಯಮ ಸಂಸ್ಥೆಗಳು ಕೂಡ ಇವೆ ಅಂತ ಹೇಳೋದನ್ನು ಕೂಡ ಸಚಿವರು ಅರ್ಥ ಮಾಡಿಕೊಳ್ಬೇಕು. ಮತ್ತೆ ಜವಾಬ್ದಾರಿತ ಸ್ಥಾನದಲ್ಲಿರುವವರು, ವಿಶೇಷವಾಗಿ ನಾನು ಮತ್ತೆ ವಿಶೇಷವಾಗಿ ಒತ್ತು ನೀಡಿ ಹೇಳ್ತಿದ್ದೇನೆ, ಸಚಿವ ಸ್ಥಾನದಲ್ಲಿರುವಂತಹ ಒಬ್ಬರು ವ್ಯಕ್ತಿ ಪತ್ರಿಕಾ ಮಾಧ್ಯಮದ ಜೊತೆಗೆ ವರ್ತನೆ ಮಾಡುವಾಗ ಅವರು ಬಹಳಷ್ಟು ಯೋಚನೆ ಮಾಡಬೇಕು. ಅವರ ಸ್ಥಾನಕ್ಕೆ ಇದು ಖಂಡಿತ ಶೋಭೆ ತರುವಂತಹ ಮಾತುಗಳಲ್ಲ. ಪದೇ ಪದೇ ಈ ರೀತಿಯ ವರ್ತನೆ, ಅವರು ತಮ್ಮ ವರ್ತನೆಯನ್ನ ಬದಲಾವಣೆ ಮಾಡಿಕೊಳ್ಬೇಕು. ಅವರು ಜನಪ್ರತಿನಿಧಿ, ಕ್ಷೇತ್ರದ ಜನತೆ ಅವರನ್ನ ಮತ ಹಾಕಿ ಆಯ್ಕೆ ಮಾಡಿದ ಮೇಲೆ ಅವರಿಗೂ ಕೂಡ ಸಾರ್ವಜನಿಕವಾಗಿ ಒಂದು ಯಾವ ರೀತಿಯಲ್ಲಿ ವರ್ತಿಸಬೇಕು ಅಂತ ಹೇಳುವ ಒಂದು ಸಂಯಮದ ನಡವಳಿಕೆಯನ್ನ ಅವರು ಅಳವಡಿಸಿಕೊಳ್ಬೇಕು. ಇದು ಅಭಯ್ ಚಂದ್ರ ಅವರಿಗೆ ಆ ಜ್ಞಾನ ಇರಬೇಕು ಅಂತ ಹೇಳಿ ನಾವು ಮತ್ತೆ ಮತ್ತೆ ಅವರನ್ನ ನೆನಪು ಮಾಡಿಕೊಳ್ತಿದ್ದೇವೆ ಅವರಿಗೆ. ಸರ್, ಈಗ ನಿಡ್ಡೋಡಿ ಘಟನೆಗೆ ಸಂಬಂಧಪಟ್ಟ ಹಾಗೆ ಕಳೆದ 1 ವರ್ಷದ ಹಿಂದೆ ಹಾಕಿರುವಂಥ ಒಂದು ಮಾಹಿತಿ ಹಕ್ಕಿನ ಆಧಾರದಲ್ಲಿ ಅವರು ಏನು ಹಾಕಿದ್ದಾರೆ, 1 ವರ್ಷ ತಡವಾಗಿ ಅದು ಮಾಹಿತಿ ಸಿಕ್ಕಿದೆ. ಆದರೆ 1 ವರ್ಷದ ಹಿಂದಿನ ಘಟನೆಯನ್ನು ನೀವು ಮತ್ತೆ ತೆಗೆದು ನಮಗೆ ನೋವುಂಟು ಮಾಡ್ತಾ ಇದ್ದೀರಿ ಅನ್ನುವಂಥ ಒಂದು ಹೇಳಿಕೆಯನ್ನು ಕೊಡ್ತಾ ಇದ್ದಾರೆ. ಅಂದರೆ ಇಲ್ಲಿ 1 ವರ್ಷದ ಮೊದಲು ಹಾಕಿರುವುದಾಗಿರ್ಬೋದು ಅಥವಾ ಈಗ ಹಾಕಿರುವುದಾಗಿರ್ಬೋದು, ಆದರೆ ಒಬ್ಬ ಸಚಿವನಾಗಿ, ಒಬ್ಬ ಶಾಸಕನಾಗಿ ಅವರ ಪ್ರತಿಕ್ರಿಯೆಗಳು ಯಾವ ರೀತಿಯಾಗಿ ಇರಬೇಕಾಗಿತ್ತು, ಯಾವ ರೀತಿಯಲ್ಲಿ ಅವರು ಅದನ್ನು ಹೇಳಬಹುದಾಗಿತ್ತು? ಪತ್ರಿಕೆಯ ವರದಿಯಿಂದ ಅವರಿಗೆ ಏನೇ ಆದ್ರೂ ಅವರಿಗೆ ತೊಂದರೆ ಆಗಿದ್ರೆ, ಅವರಿಗೆ ಬೇಸರ ಆಗಿದ್ರೆ ಅದನ್ನ ನ್ಯಾಯಾಲಯದಲ್ಲಿ ಪ್ರಶ್ನೆ ಮಾಡಬಹುದು ಅಥವಾ ಪತ್ರಿಕಾ ಸಂಪಾದಕರನ್ನ ಕಚೇರಿ ಸಂಪರ್ಕಿಸಿ ಅವರು ತಮ್ಮ ವಿಚಾರಗಳನ್ನ ಮಂಡಿಸಬಹುದು. ಅದಕ್ಕೆ ಬೇರೆ ಬೇರೆ ಮಾಧ್ಯಮ ಇದೆ. ಅವರು ನೇರವಾಗಿ ಒಬ್ಬ ವರದಿಗಾರ, ಅವರೇ ವರದಿಗಾರನ ಮೇಲೆ ಅವರು ಈ ರೀತಿ ಬೆದರಿಕೆ ಕರೆಯನ್ನು ಹಾಕ್ತಾರೆ, ಬೆದರಿಕೆಯ ಮಾತುಗಳನ್ನು ಹಾಕ್ತಾರೆ ಅಂತ ಹೇಳಿದ್ರೆ ಇದಕ್ಕೆ ಏನು ಅರ್ಥ? ಎಸ್ ಸರ್, ಎಸ್ ಸರ್, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಎಸ್, ಇದು ದಕ್ಷಿಣ ಕನ್ನಡ ಜಿಲ್ಲಾ ಪತ್ರಕರ್ತರ ಸಂಘದ ಅಧ್ಯಕ್ಷರಾದ PB ಹರೀಶ್ ರೈ ಅವರು, ಹಿರಿಯ ಪತ್ರಕರ್ತರು ಕೂಡ ಆಗಿದ್ದಾರೆ. ಅವರ ಮಾತುಗಳು, ಅವರು ಹೇಳುವ ಹಾಗೆ ಯಾವುದೇ ರೀತಿಯಲ್ಲಾಗಲಿ ಒಬ್ಬ ಜವಾಬ್ದಾರಿತವಾಗಿ ಶಾಸಕನಾಗಿ, ಸಚಿವನಾಗಿ ಇರುವಂಥ ಒಬ್ಬ ವ್ಯಕ್ತಿ ಈ ರೀತಿಯಾದಂಥ ಒಂದು ಫೋನ್ ಮೂಲಕ ಬೆದರಿಕೆಗಳನ್ನು ಹಾಕುವುದು, ಅದು ಕೂಡ ಒಂದು ರೀತಿಯ ಬಹುಶಃ ರೌಡಿಗಳು ಬಳಸುವಂಥ ಶಬ್ದಗಳನ್ನು ಬಳಸಿಕೊಂಡು ಮಾತನಾಡಿರುವಂಥದ್ದು ಎಷ್ಟು ಸರಿ ಅಂತ ಅನ್ನುವಂಥದ್ದು. ಬಹುಶಃ ಪತ್ರಕರ್ತರಿಗೂ ಕೂಡ ಕೆಲವೊಂದು ಹಕ್ಕುಗಳಿವೆ. ಅವರು ಮತ್ತು ಒಬ್ಬ ಸಚಿವನಾಗಿ, ಶಾಸಕನಾಗಿದ್ದುಕೊಂಡು ಕೂಡ ಅವರಿಗೂ ಕೂಡ ಕೆಲವು ಹಕ್ಕುಗಳಿವೆ. ಆ ಮೂಲಕವಾಗಿ ಅದನ್ನು ಪರಿಹರಿಸಿಕೊಳ್ಳಬಹುದಾಗಿತ್ತು. ಆದರೆ ಈ ರೀತಿಯ ಮಾತುಗಳ ಮೂಲಕ, ಕೊಲೆ ಬೆದರಿಕೆಗಳನ್ನು ಹಾಕುವುದರ ಮೂಲಕ ಖಂಡಿತವಾಗಿ ಅದು ಸರಿಯಾದಂಥ ಮಾರ್ಗ ಅಲ್ಲ ಅನ್ನುವಂಥದ್ದು. ಈಗ ಒಂದು ಸಣ್ಣ ವಿರಾಮ ತೆಗೆದುಕೊಳ್ತೇನೆ. ನಮ್ಮ ಜೊತೆಗೆ ನಮ್ಮ ವರದಿಗಾರರು, ನಮ್ಮ ಪ್ರತಿನಿಧಿ, ಮೂಡಬಿದಿರೆ ಪ್ರತಿನಿಧಿ ಯಶೋಧರ್ ಬಂಗೇರ ಅದೇ ರೀತಿಯಲ್ಲಿ ಈ ಮಾಹಿತಿಯ ಹಕ್ಕನ್ನು ಪಡೆದಿರುವಂಥ ಮತ್ತೊಬ್ಬ ಪತ್ರಕರ್ತ ಜೈಸನ್ ತಾಕೋಡೆ ಅವರು ಕೂಡ ನಮ್ಮ ಜೊತೆಗೆ ಇದ್ದಾರೆ. ಮುಂದೆ ಅವ್ರ ಜೊತೆಗೂ ಕೂಡ ಮಾತುಕತೆ ನಡೆಸ್ತಾನೆ. ಅದೇ ರೀತಿಯಲ್ಲಿ ಏನು ಮಾತಾಡಿದ್ದಾರೆ, ಯಾವ ರೀತಿಯಲ್ಲಿ ಫೋನ್ ಕರೆಯಲ್ಲಿ ಸಚಿವ ಅಭಯ್ ಚಂದ್ರ ಜೈನ್ ಅವರು ಕೊಲೆ ಬೆದರಿಕೆಯನ್ನು ಕೂಡ ಹಾಕಿದ್ದಾರೆ ಅನ್ನುವಂಥ ಎಲ್ಲ ಚಿತ್ರಗಳು ಕೂಡ, ಎಲ್ಲ ಒಂದು ಏನು ಧ್ವನಿ ಮುದ್ರಿಕೆ ಇದೆ ಅದು ಕೂಡ ನಮ್ಮಲ್ಲಿದೆ. ಅದನ್ನು ಕೂಡ ನಿಮಗೆ ನಾವು ಮುಂದೆ ತೋರಿಸ್ತಾರೆ. ಒಂದು ಸಣ್ಣ ಬ್ರೇಕ್ ತಗೊಳ್ತೇನೆ. ಬ್ರೇಕ್ ನಂತರ ಮತ್ತೆ ಕಾರ್ಯಕ್ರಮ ಮುಂದುವರ್ತದೆ. ಎಂಗೊತ್ತಿದ್ದಿ ಯಾನು ಒಕ್ಕಡೆಕ್ಕಿದ್ದಿ ಇದಕ್ಕೆಲ್ಲ ನಕ್ಷದ ತಿಂತಲಕ್ಕ ಮಲ್ಪುವ ಹೂ ಬಂದು ಬತ್ತಾರು